ಹಾಯ್ ವೆಲ್ಕಮ್ ಟು ಅಲ್ವಿನ್ ವಿಲಾಗ್ ಚಾನಲ್. ಇವತ್ತು ನಾವು ನಮ್ಮ ಚರ್ಚ್ಗೆ ಬಂದಿದ್ದೀವಿ. ಎಲ್ರಿಗೂ ಶುಭೋದಯ. ಇವತ್ತು ನಾವು ಸೈಂಟ್ ಪೌಲ್ ಚರ್ಚ್ ಬೆಲ್ನ ಬಿಟ್ಟಿದ್ದೀವಿ. ಚರ್ಚ್ ಸ್ವಲ್ಪ ಎತ್ತರದಲ್ಲಿದೆ. ವೈಫ್ ಮತ್ತು ನಾನು ಒಟ್ಟಿಗೆ ಬಂದಿದ್ದೀವಿ. ಸದ್ಯಕ್ಕೆ ಪ್ರಶಾಂತವಾದ ಒಂದು ವಾತಾವರಣ. ಈ ಕಡೆ ಜನ ಬರೋದು ಕಾಣ್ತಾ ಇರ್ಬೋದು. ಔಟ್ ಸೈಡ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಹೇಗೆ ಅಷ್ಟೇ ತೋರಿಸ್ತಾ ಇದ್ದೇನೆ. ಸೊ ಇದು ಚರ್ಚ್, ಪ್ರೇಯರ್ ಸ್ಟಾರ್ಟ್ ಆಗಿದೆ. ಸೊ ನಾವು ವಾಯ್ಸ್ನೆಲ್ಲ ಮಾತಾಡ್ತೇನೆ, ಚರ್ಚ್ ವಟಾರ ಆದ ಕಾರಣ. ಆ್ಯಕ್ಚುಲಿ ಎಂತ ಆಗಿದ್ದು ಗೊತ್ತುಂಟಾ, ಅದೊಂದು ಭಯಂಕರ ಕಾಮಿಡಿ ಮಾರ, ಸತ್ಯ. ಹಿಂಗೆ ನಾಗು ನಿಲ್ತಾ ಇಲ್ಲ. ಸೊ ಮಾಸ್ ಎಲ್ಲ ಆಯಿತು. ಸೊ ಖುಷಿಯಾಗಿ ಬರಬೇಕು ಯಾವಾಗಲೂ. ಹಾಗೆ ನಾವು ಖುಷಿಯಾಗಿ ಬರೋದು. ಬಟ್ ಇವರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ.